ಉಡುಪಿ ನಗರದಲ್ಲಿ ಡೆಂಗ್ಯೂ ವಿರುದ್ಧ ವಿಶಿಷ್ಟ ಪ್ರತಿಭಟನೆ ನಡೆಯಿತು. ನಗರದ ಹೃದಯ ಭಾಗದಲ್ಲಿರುವ ನೀರಿನ ಗುಂಡಿ ಹೆರಿಗೆ ಆಸ್ಪತ್ರೆ ಮುಂಭಾಗದಲ್ಲಿ ಬೃಹತ್ ಗಾತ್ರದ ನೀರಿನ ಗುಂಡಿ ಮುಚ್ಚಲು ಆಗ್ರಹಿಸಿ ನಿತ್ಯಾನಂದ ಬಳಕಾಡು ಅವರು ವಿಶಿಷ್ಟ ಪ್ರತಿಭಟನೆಯನ್ನ ನಡೆಸಿದರು. 16 ಅಡಿ ಎತ್ತರಕ್ಕೆ ತುಂಬಿರುವ ಮಳೆ ನೀರು ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ನಿರ್ಮಾಣಕ್ಕೆ ತೋಡಿರುವ ಗುಂಡಿ ಕಳೆದ 7 ವರ್ಷಗಳಿಂದ ನೀರು ತುಂಬಿ ಪಾಳು ಬಿದ್ದಿತ್ತು. ಬಿಆರ್ ಶೆಟ್ಟಿ ನೇತೃತ್ವದ ಹೆರಿಗೆ ಆಸ್ಪತ್ರೆ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಕಟ್ಟಿಸಿಕೊಟ್ಟದಕ್ಕೆ ನೀಡಿದ ಭೂಮಿಯಲ್ಲಿ ಈ ರೀತಿಯ ನೀರು ತುಂಬಿ ಅನೇಕ ಅನಾಹುತಗಳಿಗೆ ಕಾರಣವಾಗಿದೆ. ಪ್ರತಿಭಟನೆ ಅಂದರೆ ನಾನು ಈ ಮೊದಲು ಬಹಳಷ್ಟು ಪ್ರತಿಭಟನೆಯನ್ನು ಮಾಡಿದ್ದೇನೆ. ಆದರೆ ಈ ಪ್ರತಿಭಟನೆ ಎಂಬುದು ಬಹಳ ಅಪಾಯಕಾರಿ ಪ್ರತಿಭಟನೆ. ಇದರ ಹೆಸರೇ ಅಪಾಯಕಾರಿ ಪ್ರತಿಭಟನೆ ಅಂತೇಳಿ. ಯಾಕೆಂತ ಹೇಳಿದರೆ ಒಂದು ಕಡೆಯಲ್ಲಿ ಸಾವಿರಾರು ಜನರು ಇರುವಂಥ ಜಾಗ ಒಂದು ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಇನ್ನೊಂದು ಕಡೆಯಲ್ಲಿ ಗುಂಡಿಯನ್ನು ಒಂದು 10 ಫೀಟ್ ಗುಂಡಿ ಇದ್ದದ್ದನ್ನು ಮುಚ್ಚಲಿಕ್ಕೆ ಅವರಿಗೆ ಆಗಲಿಲ್ಲ. ಮತ್ತೊಂದು ಕಡೆಯಲ್ಲಿ ಇದೊಂದು ಎಂಥದ್ದು ವೈರಸ್ ಅಂತ ಹೇಳ್ತಾರೆ ಸರ್ಕಾರ, ಇದು ಕಾರ್ಖಾನೆ ಡೆಂಗ್ಯೂ ಕಾರ್ಖಾನೆ ಇದು. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಗೊತ್ತಾಗೋದಿಲ್ಲ, ಕೆಳಗೆ ಹೋದ್ಮೇಲೆ ಅದರದ್ದು ವಾಸನೆ ಮತ್ತು ಹುಳ ಎಲ್ಲ ಕೆಳದ ಮೇಲೆ ಗೊತ್ತಾಗೋದು. ಆ್ಯಕ್ಚುಲಿ ನಾನು ನೀರಿನಲ್ಲಿ ಇಳಿದು ಪ್ರತಿಭಟನೆ ಮಾಡೋದಿತ್ತು. ಆವಾಗ ನಮಗೆ ಡಾಕ್ಟರ್ ಭಂಡಾರಿ ಸರ್ ಅವರು ಹೇಳಿದರು, ಅಲ್ಲಿ ಬೇಡ, ಈಗಾಗಲೇ ಡೆಂಗ್ಯೂಗೆಲ್ಲ ಬರ್ತದೆ, ನೀನು ಸುಮ್ಮನೆ ಪುನಃ ನೀನು ಮಾಡ್ಕೊಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕಾನ್ಸೆಪ್ಟ್ ಮಾಡಿ ಏನು ನಮ್ಮ ಒಂದು ಕಟಿಲೇಶ್ವರಿ ಏನು ಕ್ರೇನಲ್ಲಿ ನನಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಅದರ ಮುಖಾಂತರ ನಾವು ಒಳ್ಳೆ ರೀತಿಯಲ್ಲಿ ಅಪಾಯಕಾರಿ ಆದರೂ ಕೂಡ ಎಲ್ಲ ರೀತಿಯ ಭದ್ರತೆ, ಪೊಲೀಸ್ ಭದ್ರತೆ, ಫೈರ್ ಭದ್ರತೆ ಮತ್ತು ಆಂಬ್ಯುಲೆನ್ಸ್ ಭದ್ರತೆ ಮತ್ತು ಈಜು ತಜ್ಞರ ಭದ್ರತೆ ಎಲ್ಲವನ್ನು ಭದ್ರತೆ ಮಾಡಿಕೊಂಡು ನಾವಿಲ್ಲಿ ಅಪಾಯಕಾರಿಯ ಪ್ರತಿಭಟನೆ ನಾವು ಇವತ್ತು ಮಾಡಿದ್ದೇವೆ. ಇದಕ್ಕೆ ವಿಶೇಷವಾಗಿ ನಮ್ಮ ಪ್ರಮುಖರಾದಂಥ ಒಂದು ಹೋರಾಟಗಾರರು ಅಂತ ಹೇಳ್ಬೋದು. ಇಲ್ಲಿ ಆಸ್ಪತ್ರೆ ಹೋರಾಟ ಮಾಡುವಾಗ ಅವರು ಕೂಡ ಇದಕ್ಕೆ ಆಗಬಾರ್ದು ಅಂತ ಪ್ರತಿಭಟನೆ ಬಹಳಷ್ಟು ನಾವು ಮಾಡಿದೆವು. ಆದರೂ ಕೂಡ ಅವರು ಬಲಾತ್ಕಾರವಾಗಿ ಪ್ರತಿಭಟನೆ ಲೆಕ್ಕಿಸದೆ ಇದು ಮಾಡಿದ್ದಾರೆ. ಈಗ ಅದರ ಅನುಭವವನ್ನು ಊರಿನವರು ಅನುಭವಿಸಿದ್ದಾರೆ. ಯಾಕಂತ ಹೇಳಿದರೆ 10 ಮಾಡಿಯ ಕಟ್ಟಡಗಳಿವೆ, ಈ ಕಡೆಯಿಂದ ಹಳೆ ರೀತಿಯ ಕಟ್ಟಡಗಳಿವೆ. ಈ ರೀತಿ ಮಳೆ ಬಂದರೆ ಎಲ್ಲರೂ ಸಾವಿರಾರು ಜನರು ಸಾವಿದ್ದಕ್ಕೆ ಏನು ತೊಂದರೆ ಇಲ್ಲ. ಸರ್ಕಾರ ಅದಕ್ಕೆ ಕಾಯ್ದು. ಯಾಕಂತ ಹೇಳಿದರೆ